ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದ್ರೆ ನಂಗೆ ನಗು ಬರ್ತಾ ಉಂಟು. ಎಂತಕ್ಕಂದರೆ ಅಷ್ಟು ಕಾಮಿಡಿ ಆಗಿದೆ. ಈಗ ಏನಂತ ಹೇಳಿದರೆ, ನಿನ್ನೆ ನೈಟು ನಾನು ಚಿಕನ್ ಮಾಡಿದಾಗ ನೆನೆಸ್ಕೊಂಡೆ, ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮಾಡುವ ಅಂತ ನೆನೆಸ್ಕೊಂಡೆ. ಆಮೇಲೆ ಹಸ್ಬೆಂಡಿಗೆ ಮತ್ತು ಮಗಂತ್ರ ಹೇಳಿದೆ, ನಾಳೆ ಬೆಳಿಗ್ಗೆ ನೀರು ದೋಸೆ ಮಾಡ್ತೀನಿ, ಇವಾಗ ಚಿಕನ್ ಮತ್ತು ಇಡ್ಲಿ ತಿನ್ನಿ. ಆಮೇಲೆ ನಾವೆಲ್ಲ ಇಡ್ಲಿ ತಿಂದ್ವಿ. ಆಮೇಲೆ 3 ಇಡ್ಲಿ ಉಳೀತು. ನಾನು ನೆನೆಸ್ಕೊಂಡೆ, ಇರಲಿ 3 ಉಳೀತಲ್ಲ, ಇದು ಟಾಮಿಗೆ ಬೆಳಿಗ್ಗೆಗೆ ಇಡ್ಲಿ ಹಾಕ್ತೀನಿ, ಬೆಳಿಗ್ಗೆ ನಮಗಂತೂ ನೀರು ದೋಸೆ ಮತ್ತು ಚಿಕನ್ ಇದೆ ಅಲ್ಲ, ಸಾಕು ಅಂತ ನೆನೆಸ್ಕೊಂಡೆ. ಬೆಳಿಗ್ಗೆ ನೋಡಿದರೆ ಅಕ್ಕಿ ಎಲ್ಲ ಹಾಕಿ ಆಗಿದೆ. ಬೆಳಿಗ್ಗೆ ನೋಡಿದರೆ ಕರೆಂಟ್ ಇಲ್ಲ. ಸೈಕ್ಲೋನ್ ಎಫೆಕ್ಟ್ ಅಂತಲ್ಲ, ಇಲ್ಲಿ ತುಂಬ ಗಾಳಿ ಮಳೆ, ಹಾಗಾಗಿ ಈಗ ಸಹ ಕರೆಂಟ್ ಇಲ್ಲ. ಈಗ ಟೈಮ್ ಒಂದು 12 ಆಯಿತು, ಆದರೂ ಸಹ ಕರೆಂಟ್ ಬರಲಿಲ್ಲ ಇನ್ನೂ ಸಹ. ಮೋಸ್ಟ್ಲಿ ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ. ಹಾಗೆ ನೀರು ದೋಸೆ ಕ್ಯಾನ್ಸಲ್ ಆಯಿತು. ಆಮೇಲೆ ನಾನೇನು ಮಾಡಿದೆ ಅಂದರೆ, ನನಗೆ ಸ್ವಲ್ಪ ಮ್ಯಾಗಿ ಎಲ್ಲ ದೂರ, ನನ್ನ ಹಸ್ಬೆಂಡಿಗೆ ಮ್ಯಾಗಿ ಇಷ್ಟ. ಹಾಗೆ ಅವರಿಗೆ ಮ್ಯಾಗಿ ಮಾಡಿದೆ. ನಾನು ನೆನೆಸ್ಕೊಂಡೆ, ಇನ್ನು ಇದು ಯಾರು ಮ್ಯಾಗಿ ತಿನ್ನೋದು ಅಂತ ಹೇಳಿ ನಾನೇನು ಮಾಡಿದೆ, ಟಾಮಿಗಿಟ್ಟ ಇಡ್ಲಿ ಉಂಟಲ್ಲ, ಅದನ್ನು ನಾನೇ ತಿಂದೆ. ಚಿಕನ್ ಹಾಕ್ಕೊಂಡು ಟಾಮಿದು ಇಡ್ಲಿ, ಟಾಮಿ ನಮ್ಮನೆ ನಾಯಿ, ಅದರದ್ದು ಇಡ್ಲಿ ನಾನೇ ತಿಂದೆ. ಆಮೇಲೆ ಅವನಿಗೆ ಸ್ವಲ್ಪ ಅನ್ನ ಎಲ್ಲ ಇದ್ದಿತ್ತು ನಿನ್ನೆದು, ಅದನ್ನೇ ಚಿಕನ್ ಸಾರಿಗೆ ಹಾಕಿ ಕೊಟ್ಟೆ. ಆಮೇಲೆ ನನ್ನ ಮಗನಿಗೆ ಮಂಡಿ ಮಾಡಿ ಕೊಟ್ಟೆ. ಹಾಗೆ ನಾಯಿದು ಫುಡ್ಡು ನಾನೇ ತಿಂದೆ. ಈಗ ದೋಸೆ ಅಂತ ಇಲ್ಲಲ್ಲ, ಚಿಕನ್ ಉಂಟು. ಹಾಗಾಗಿ ಚಪಾತಿ ಮಾಡ್ತಾ ಇದ್ದೇನೆ. ಚಪಾತಿ ಮತ್ತು ಚಿಕನ್ ಒಳ್ಳೆ ಕಾಂಬಿನೇಷನು, ಮತ್ತು ಒಳ್ಳೆ ಆಗ್ತದೆ. ವೆದರ್ ಸಹ ಚಳಿಯಾಗಿದೆ, ಒಂದೇ ಮಳೆ ಬಂದಿದ್ದು, ಚಳಿ ಆಗ್ತಾ ಉಂಟು. ಹಾಗೆ ನಾನು ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿ ಮತ್ತು ಚಿಕನ್ ತುಂಬ ಒಳ್ಳೆ ಆಗ್ತದೆ, ಒಳ್ಳೆ ಕಾಂಬಿನೇಷನ್. ನೀವು ಸಹ ಟ್ರೈ ಮಾಡಿ, ಚಪಾತಿ ಮತ್ತು ಚಿಕನ್ ಒಳ್ಳೆ ಆಗ್ತದೆ. ಹಾಗೆ ಇವತ್ತು ಎಲ್ಲ ಪ್ಲ್ಯಾನ್ ಎಲ್ಲ ಏನೆಲ್ಲ ನೆನೆಸ್ಕೊಂಡಿದ್ವಿ ಅದೆಲ್ಲ ಉಲ್ಟಾ ಪಲ್ಟಾ ಆಗಿದೆ. ನನ್ನ ಮಗನೂ ಸಹ ತುಂಬ ಬೋರ್ ನೋಡಿ. ನನ್ನ ಮಗ ಚಪಾತಿ ಮಾಡ್ತಾ ಇದ್ದಾನೆ, ಅಮ್ಮನಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅವರು. ನೋಡಿ, ಹೆಲ್ಪ್ ಎಲ್ಲ ಮಾಡ್ತಾರೆ ಅವರು. ಆಮೇಲೆ ಅಷ್ಟೇ ಪೋಖ್ರಿ ಸಹ ಮಾಡ್ತಾರೆ. ಏನು ಮಾಡ್ತಿದ್ದೀರಾ? ಹಾಂ, ಏನದು? ಚಪಾತಿ ಮಾಡ್ತಿದ್ದೀರಾ? ಎಷ್ಟು ಚಪಾತಿ ಬೇಕು ನಿಮಗೆ? ಎಷ್ಟು ಚಪಾತಿ ಬೇಕು? 2. ಅದು ಚಪಾತಿ ಬೇಕಾ? ಓಕೆ, ಥ್ಯಾಂಕ್ ಯು. ಏನು ಮಾತಾಡೋದು ಟಾಮಿ ಹತ್ರ? ಟಾಮಿ ಪರ್ಸ, ದುಡಿಯಲ್ಲಿ ಎಲ್ಲರಿಗೂ ಸಹ. ಇವತ್ತು ಬೆಳಗ್ಗೆಯಿಂದ ಅಂಥದ್ದೇನು ಬ್ಲಾಗ್ ಮಾಡಿಲ್ಲ ನಾನು. ಇವಾಗ ಒಂದು 4:30 ಆಗಿದೆ. ಚಹಾ ಮಾಡ್ತಾಯಿದ್ದೀನಿ, ಟೀ. ಎಲ್ಲರಿಗೂ ಸಹ ನಾವು ಸಂಜೆ ಒಂದು ಇಬ್ಬರು ಸಹ ಟೀ ಕುಡಿತೀವಿ. ಹಾಗೆ ಈಗ ಟೀ ಮಾಡ್ತಿದ್ದೀನಿ. ಇನ್ನು ಮಗುಗೆ ತಿಂಡಿ ಕೊಡಬೇಕು, ಅವನಿಗೆ ಮಿಲ್ಕ್ ಮತ್ತು ಏನಾದರೂ ಬಿಸ್ಕೆಟ್ ಏನಾದರೂ ತಿಂತಾನೆ, ಅದಾಗಬೇಕು. ಬೆಳಗ್ಗೆಯಿಂದ ಒಂದೇ ವೆದರ್, ಸೇಮ್ ಬೆಳಗ್ಗೆ ಹೇಳುವಾಗ ಹೇಗಿದ್ದಿತ್ತು ನೋಡಿ ಹಾಗೆ ಇದೆ ಈಗ ಸಹ ವೆದರು. ತುಂಬ ಕ್ಲೌಡಿ ಮತ್ತು ಮಳೆ, ಗಾಳಿ, ಒಳ್ಳೆ ಮಳೆಗಾಲ ಸ್ಟಾರ್ಟ್ ಆದಾಗಿದೆ. ಒಂಥರ ಖುಷಿನೂ ಆಗ್ತಿದೆ, ಒಂಥರ ಬೋರ್ ಆಗ್ತಿದೆ. ಈಗಷ್ಟೇ ಕರೆಂಟ್ ಬಂತು, ಬೆಳಗ್ಗೆ ಹೋಗಿತ್ತು 4:30 4 o'clock ಹಾಗೆ ಬಂತು ಕರೆಂಟು. ಹಾಗೆ ಕರೆಂಟು ಇರಲಿಲ್ಲ. ಇವನು ಬೇರೆ ಗಲಾಟೆ ಮಾಡ್ತಿದ್ದ, ಕಾರ್ಟೂನ್ ಹಾಕು ಅಂತ. ಅವನಿಗೂ ಸಹ ಬೋರ್ ಆಗ್ತಿತ್ತು. ಹಾಗೆ ಈಗ ಸ್ವಲ್ಪ ಕರೆಂಟ್ ಬಂದಿದೆ, ಹಾಗಾಗಿ ಸ್ವಲ್ಪ ಮೂಡ್ ಬಂತು ಎಲ್ಲರಿಗೂ ಸಹ. ಹಾಗೆ ಚಾ ಕುಡಿಯುತ್ತೀಗ. ಮಳೆಗಾಲ ಸ್ಟಾರ್ಟ್ ಆದಾಗಿದೆ ನೋಡಿ, ಎಲ್ಲ ಸೈಡು ಗ್ರೀನ್. ಇನ್ನೂ ಸಹ ಮಳೆ ಬರ್ತಾ ಉಂಟು. ಸ್ವಲ್ಪ ನಾನು ಮನೆಯೊಳಗೆ ಕೂತು ನನಗೂ ತಲೆನೋವು ಶುರುವಾಯಿತು. ಸ್ವಲ್ಪ ಹಾಗೆ ಹೊರಗೆ ಬರುವ, ಏನಾಗಿದೆ, ಎಲ್ಲ ಸೈಡ್ ಎಷ್ಟು ನೀರು ತುಂಬಿಕೊಂಡಿದೆ ನೋಡುವ ಅಂಥೇಳಿ ಮೆಲ್ಲ ಬಂದೆ ಮಗುವನ್ನು ಬಿಟ್ಟು. ಇಲ್ಲಾಂದರೆ ಬರ್ತಾನೆ ಅವನು ಸಹ ಹಿಂದೆನೆ.
ಅದಕ್ಕೆ ಅವನನ್ನು ಕರ್ಕೊಂಡು ಬರಲಿಲ್ಲ ನಾನು ಒಬ್ಬಳೇ ಬಂದೆ. ಈಗ ನೋಡುವ ಅಂತ ಎಷ್ಟು ನೀರಿದೆ. ತೋಟದಲ್ಲೆಲ್ಲ ಸ್ವಲ್ಪ ಸ್ವಲ್ಪ ನೀರು ನಿಂತಿದೆ. ಗಾಳಿ ಈಗ ಸ್ವಲ್ಪ ಮಳೆ ಬಿಟ್ಟು, ಬೆಳಗ್ಗೆಯಿಂದ ಸೇಮ್ ವೆದರು, ಗಾಳಿ ಮಳೆ ಜೋರಿದಿತ್ತು. ಈಗ ಸ್ವಲ್ಪ ಗಾಳಿ ಇದೆ, ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಇವರೇನೋ ಹೇಳ್ತಿದ್ರು ಒಂದು ಮರ ಬಿದ್ದಿದೆ, ನೋಡುವ ಅಂತ ಬಂದೆ ನಾನು. ಸೈಕ್ಲೋನ್ ಎಫೆಕ್ಟ್ ಇನ್ನೂ ಸ್ವಲ್ಪ ದಿನ ಉಂಟಂತೆ ಇದು ಮಳೆ. ನೋಡಿ ನನ್ನ ಹಿಂದೆ ಎಲ್ಲ ನೋಡಿ ಅಂತೆ ನೀರು ನಿಂತಿದೆ. ಒಂದೇ ಮಳೆ ಬಂದಿದ್ದಷ್ಟೇ ಇಷ್ಟು ನೀರು. ನೆಕ್ಸ್ಟ್ ಇನ್ನು ಮಳೆಗಾಲದಲ್ಲಿ ಇದು ರೋಡಿಂದ ಪಾಸ್ ಆಗ್ತದೆ ನೀರೆಲ್ಲ. ನಮಗೊಂಥರ ಫ್ಲಡ್ ಬರ್ತದೆ, ಇದೆಲ್ಲ ನೀರಾಗ್ತದೆ. ಚೆನ್ನಾಗಿರುತ್ತೆ ವೆದರ್ ಮಾತ್ರ. ಮಳೆಗಾಲ ಎಷ್ಟಾದರೂ ಚೆಂದ. ರೋಡೆಲ್ಲ ನೋಡಿ ಅಂತೆ ನೀರು ನಿಂತಿದೆ. ಜೋರು ಮಳೆ ಎಲ್ಲ ಸೈಡು ಸಹ, ಎಲ್ಲ ಸೈಡ್ ನೀರು ನಿಲ್ಲಕ್ಕೆ ಶುರುವಾಗಿದೆ. ಗಾಳಿಗೆ ಬಾಳೆ ಗಿಡ ಎಲ್ಲ ಬೆಂಡಾಗಿದೆ. ಇದರಲ್ಲೊಂದು ಕಾಯಾಗಿದೆ, ಒಳ್ಳೆದುಂಟು. ಅದು ಬೆಂಡಾಗಿದೆ, ಅದಕ್ಕೆ ಅದೊಂದು ಕೋಲ್ ಕೊಟ್ಟರೆ ಸ್ಟ್ರೈಟ್ ಮಾಡಬೇಕು. ನೋಡಿ ತೋಟದಲ್ಲೆಲ್ಲ ನೀರು ನಿಲ್ಲಕ್ಕೆ ಶುರುವಾಗಿದೆ. ತುಂಬ ನೀರು ನಿಲ್ತದೆ ಮಳೆಗಾಲದಲ್ಲಿ, ಆದರೆ ಇದೀಗ ಒಂದೇ ಮಳೆಯಲ್ಲಿ. ಇಲ್ಲೊಂದು ಕೈಲಿದೆ ಬಾಳೆ ಗೊನೆ. ತುಂಬ ಈ ಸರ್ತಿ ನಾವು ತಿಂದ್ವಿ ಬಾಳೆ ಹಣ್ಣು. ಬಾವಿಲಿ ನೋಡಿ ಅಂತ ಎಷ್ಟು ನೀರು ಜಾಸ್ತಿ ಆಗಿದೆ, ತುಂಬ ಡೀಪ್ ಉಂಟಿದೆ. ಈಗಲೇ ಇಷ್ಟು ಮೇಲೆ ಬಂದಾಯಿತು. ಮಳೆಗಾಲ ಅಲ್ಲ, ನಮಗೊಂದು ಲಕ್ಷ್ಮಿ ಮತ್ತು ವಿದ್ಯಾನಿಗೂ ಸಹ ಉಪದ್ರ ಆಗ್ತಾ ಉಂಟು. ಪಾಪ ಚಳಿ ಆಗ್ತಾ ಉಂಟು. ಕೋಳಿ ಎಲ್ಲ ಈಗ ಹೊರಟು ವಾಕಿಂಗ್. ಬೆಳಗ್ಗೆಯಿಂದ ಕೂತ್ಕೊಂಡಿದ್ದೈತಿ, ಇವಾಗ ಒಂದೊಂದೇ ಹೊರಡ್ತಾ ಇದೆ. ಸೀನರಿ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಫ್ರೆಶ್ ಆಗಿ ಹಾಲು ಬಂತು. ಈಗ ಮಗುವಿಗೆ ಹಾಲು ಬಿಸಿ ಮಾಡ್ತಾ ಇದ್ದೀನಿ ನಾನು. ಹೋಗ್ಬೇಡ ಅಲ್ಲಿ, ಜಾರಿ ಬೀಳ್ತೀಯ ಆಮೇಲೆ. ವರ್ಷ ಮುಗಿ ಬಾಬು ಎಲ್ಲಿ ಹೋದ? ಈಗ ಬಾಬು ಮಾಡಿ 1 to 10 ಮೆಲ್ಲ 1 2 ಅವನದ್ದು ಇದು ಹೊಸ ಮನೆ ಅಂತೆ ನೋಡಿ. 4 5 6 7 8 9 10. ಬಾಬು ಎಲ್ಲಿ ಹೋದ? ಬಾಬು ಈಗ ಬಾಬು ಮಾಡಿ 1 to 10.
ಈವ್ನಿಂಗಿಂದು ರುಟೀನ್ ಸ್ಟಾರ್ಟ್ ಆಯಿತು. ನಮ್ಮದು ಟೀ ಎಲ್ಲ ಕುಡ್ದಾಯಿತು. ಅದೇ ಸ್ವಲ್ಪ ಪಾತ್ರೆ ಎಲ್ಲ ಇದ್ದಿತ್ತು, ಹಾಗೆ ಸ್ವಲ್ಪ ವಾಶ್ ಮಾಡಲಿಕ್ಕೆ ಅಂತ ಹೊರಟೆ. ಇನ್ನು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಅಂದರೆ ಲಾಕ್ಡೌನಿಂದಾಗಿ ನಮ್ಮ ಕೆಲಸದವಳು ಬರ್ತಾಯಿಲ್ಲ, ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡಬೇಕು. ಹಾಗೆ ಸ್ವಲ್ಪ ಸ್ಟ್ರೆಸ್ ಆಗ್ತಾಯಿದ್ದಿತ್ತು. ಆಮೇಲೆ ನನ್ನ ಮಗನೂ ಸಣ್ಣವನೇ, ಅವನೂ ನೋಡ್ಕೊಳ್ಬೇಕು, ಎಲ್ಲ ಮನೆ ಕ್ಲೀನ್ ಮಾಡಬೇಕು. ತುಂಬ ಸಾಕಾಗ್ತಿತ್ತು. ಆದರೂ ಆಪ್ಷನ್ ಇಲ್ಲ ಏನು ಸಹ ಬೇರೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಎಲ್ಲ ಸಹ ಆವಾಗಲೇ ನಾನು ಕ್ಲೀನ್ ಮಾಡ್ತಾಯಿದ್ದೆ. ಹೀಗೆ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ, ಅಂದರೆ ಹೆವಿ ಆಗೋದಿಲ್ಲ. ಈ ಟಿಪ್ಸು ಫಾಲೋ ಮಾಡಿ ಎಲ್ಲರೂ ಸಹ. ಪಾತ್ರೆ ಎಲ್ಲ ಆವಾಗಲೇ ವಾಶ್ ಮಾಡಿದರೆ ಏನು ಹೆವಿ ಆಗೋದಿಲ್ಲ. ಇನ್ನು ನೈಟಿಗೆ ಏನು ಅಂತ ನೋಡಬೇಕೀಗ. ಮಳೆ ಬಂತು, ಬಿಡುವ ಮಾತೇ ಇಲ್ಲ. ಇನ್ನು ರಾತ್ರಿನೂ ಇದೇ ಥರ ಬರುತ್ತೆ ಏನೋ ಮಳೆ. ಇವತ್ತು ಫುಲ್ ಡೇ ಮಳೆನೇ ಆಯಿತು. ಅಪ್ಪ 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 ಏನು ಕುಸ್ತಿ? ಏನು ಮಾಡೋದು? ಇವರದಿನ್ನು ನಾಟಕ ಉಂಟು ಹಾಲು ಕುಡಿಲಿಕ್ಕೆ. ಹಾಂ, ಏನಾಯ್ತು? ತಾಗಣ್ಣ ಎಂಚ ತಾಗೇನಿ? ಇದು ನಿಮಗೆ ಇಮ್ಯುನಿಟಿ ಬೂಸ್ಟರ್. ಆಮೇಲೆ ಈ ಟೈಮಿಗೆ ಇದು ತುಂಬ ಉಪಯುಕ್ತವಾದ ಒಂದು ಏನು ಡ್ರೈ ನಟ್ಸ್. ಇದು ಪೌಡ್ರ್ ಹೇಗೆ ಮಾಡೋದು ಅಂತ ನಾನು ತೋರಿಸಿಕೊಡ್ತೀನಿ. ನಾನಿದು ಡೈಲಿ ಹಾಲು ಕುಡಿಯುವಾಗ ಇಲ್ಲ ಮಗುಗೆ ಫುಡ್ಡಿಗೆ ಎಲ್ಲ ಹಾಕಿ 1 ಸ್ಪೂನ್ ಹಾಕಿ ಕುಡಿತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಒಂದು 3 ಮಂತ್ಸ್ ತನಕನೂ ಸ್ಟೋರ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸಿಕೊಡ್ತೀನಿ. ಇದು ಮೆಥಡ್ ಫಾಲೋ ಮಾಡಿ. ಆಮೇಲೆ ಡೈಲಿ ಎಲ್ಲರೂ ಸಹ ತಗೊಳ್ಳಿ. ಈ ಟೈಮಿಗಂತೂ ಇದು ತುಂಬ ಹೆಲ್ದಿ ಫುಡ್. ಎಲ್ಲರೂ ಟ್ರೈ ಮಾಡಿ ಇದನ್ನು. ಓಕೆ, ನಾನಿಲ್ಲಿ 200 ಗ್ರಾಮ್ಸ್ ಕಡಲೆ, 100 ಗ್ರಾಮ್ಸ್ ಕ್ಯಾಶ್ಯೂ, ಆಮೇಲೆ 100 ಗ್ರಾಮ್ಸ್ ಬಾದಾಮಿ ತಗೊಂಡಿದ್ದೀನಿ. ಫಸ್ಟಿಗೆ ಕಡಲೆಯನ್ನು ಈ ರೀತಿಯಾಗಿ ಹುರಿಬೇಕು. ಹಸಿ ಕಡಲೆಯನ್ನು ಅದು ಸರಿ ಇದು ಪಟ್ ಸೌಂಡ್ ಬಂದಮೇಲೆ ಅದನ್ನು ತಣ್ಣಗಾದಮೇಲೆ ಅದರ ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿ ಹಾಕಿ ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಿ ನೋಡಿ ಈ ಥರ. ಕ್ಯಾಶ್ಯೂನು ಸೇಮ್ ಪ್ರೊಸೀಜರೇ. ಬಾದಾಮಿಯನ್ನು ನಾವು ನೈಟ್ ನೀರಲ್ಲಿ ಹಾಕಿ ಮಾರ್ನಿಂಗ್ ಅದರ ಸಿಪ್ಪೆ ಎಲ್ಲ ತೆಗೆದು 1-2 ದಿನ ಬಿಸಿಲಲ್ಲಿ ಒಣಗಿಸಿದ ಮೇಲೆ ತವಾದಲ್ಲಿ ಹಾಗೆಯೇ ಫ್ರೈ ಮಾಡಿದ ಮೇಲೆ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ. ಆವಾಗ ತಿರಿಯಾಗಿ ಬರುತ್ತೆ. ಬಿಸಿ ಇರುವಾಗ ಯಾವುದನ್ನು ಸಹ ಪೌಡ್ರ್ ಮಾಡಲಿಕ್ಕೆ ಹೋಗಬೇಡಿ. ಆವಾಗ ಅದು ಎಣ್ಣೆ ಪಸೆ ಬಿಡ್ತದೆ. ಅದರಿಂದ ಫುಲ್ಲು ತಣಿಬೇಕು. ಆವಾಗಲೇ ಇದು ಇಷ್ಟು ಚೆಂದಾಗಿ ಪೌಡ್ರ್ ಥರ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಅಂಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪನೂ ಬಿಸಿ ಇರಬಾರ್ದು. ನೆಕ್ಸ್ಟ್ ಯಾವುದಾದ್ರೂ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿಟ್ರೆ ಆಯಿತು. ನೋಡಿ ಡ್ರೈ ನಟ್ಸ್ ಪೌಡರ್.